ಮಳೆಗಾಲದಲ್ಲಿ ಹುಕ್ಕಿ ಹರಿಯುವ ನದಿಗಳಿಂದ ಅಗಾಧ ಪ್ರಮಾಣದ ನೀರು ಸಮುದ್ರದ ಒಡಲನ್ನ ಸೇರುತ್ತೆ. ಈ ವೇಳೆ ನದಿಯ ನೀರಿನ ಜೊತೆ ಅಪಾರ ಪ್ರಮಾಣದ ತ್ಯಾಜ್ಯಗಳು ಕೂಡ ಸಮುದ್ರ ಸೇರುತ್ತದೆ. ಆದರೆ ಅದೆಷ್ಟೇ ತ್ಯಾಜ್ಯಗಳು ತನ್ನ ಒಡಲು ಸೇರಿದ್ರೂ ಸಮುದ್ರ ಮಾತ್ರ ಅದನ್ನು ಎತ್ತಿ ಸಮುದ್ರ ತೀರಕ್ಕೆ ಬಿಸಾಡುತ್ತದೆ. ಜನರು ಪರಿಸರವನ್ನ ಎಷ್ಟರ ಮಟ್ಟಿಗೆ ಹಾಳು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡಬೇಕು ಅಂದ್ರೆ ಮಳೆಗಾಲದ ಈ ಸಮಯದಲ್ಲಿ ಸಮುದ್ರ ತೀರದಲ್ಲೊಂದು ಬಾರಿ ಕಣ್ಣಾಡಿಸಬೇಕು. ಇದು ಉಡುಪಿ ಜಿಲ್ಲೆಯ ಕಡಲ ತೀರದ ದೃಶ್ಯವಾಗಿದ್ದು, ಎಲ್ಲಿ ಕಣ್ಣು ಹಾಯಿಸಿದ್ರೂ ಕಡಲ ತೀರದ ಮರಳನ್ನ ಮರೆಮಾಚಿರುವ ಕಸದ ರಾಶಿಯೇ ಕಾಣ್ತಾ ಇದೆ. ಇದರಲ್ಲಿ ಅಲ್ಪ ಪ್ರಮಾಣದಲ್ಲಿ ಭೂಮಿಯಲ್ಲಿ ಕರಗುವ ವಸ್ತುಗಳಿದ್ರೆ, ಹೆಚ್ಚಿನ ವಸ್ತುಗಳು ಪರಿಸರಕ್ಕೆ ಮಾರಕವಾಗಿರುವ ಮಣ್ಣಿನಲ್ಲಿ ಕರಗದ ಪ್ಲಾಸ್ಟಿಕ್ ವಸ್ತುಗಳು ಅನ್ನೋದು ಗಮನಾರ್ಹ. ಅದೆಷ್ಟೇ ಪರಿಸರ ಜಾಗೃತಿ ಮೂಡಿಸಿದ್ರೂ ಜನರು ಮಾತ್ರ ಇಂತಹ ತ್ಯಾಜ್ಯವನ್ನ ಸರಿಯಾಗಿ ವಿಲೇವಾರಿ ಮಾಡದ ಕಾರಣ ಇಂದು ಕಡಲ ತೀರ ಇಂತಹ ಪರಿಸ್ಥಿತಿಗೆ ಬರ್ತಾ ಇದೆ. ಇನ್ನಾದರೂ ಇಂತಹ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಎಲ್ಲೆಂದರಲ್ಲಿ ಎಸೆಯದೆ ಸರಿಯಾಗಿ ವಿಲೇವಾರಿ ಮಾಡುವ ಜವಾಬ್ದಾರಿಯನ್ನು ಎಲ್ಲರೂ ತೋರಿಸಬೇಕಾಗಿದೆ.